ನಮಸ್ಕಾರ. ಇವತ್ತು ನಾನು ಕಾರವಾರ ಮೆಡಿಕಲ್ ಕಾಲೇಜಿಗೆ ಬಂದಿದ್ದೇನೆ. ಇವತ್ತು ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಯಾಕೆ ಬಂದಿದೆ ಅಂದರೆ, ನಮ್ಮ ಕಾರವಾರ ಮೆಡಿಕಲ್ ಕಾಲೇಜಿನ ಡೀನ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದರು. ಯಾರು ಸಮಾಜ ಸೇವಕರು ಕರೋನಾ ವಾರ್ಡಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಬರಬೇಕಂತ ಹೇಳಿದಾಗ ನಾನು ಸ್ವಯಂ ಪ್ರೇರಿತವಾಗಿ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಕರೋನಾ ವಾರ್ಡಲ್ಲಿ. ಇವತ್ತು ನಾನು ಡೀನ್ ಅವರಿಗೆ ನಿನ್ನೆ ಭೇಟಿ ಕೂಡ ಆದೆ. ಅವರು ನಿಮ್ಮ ಧರ್ಮಪತ್ನಿ ಮತ್ತು ನಿಮ್ಮ ವೈಯಕ್ತಿಕ ಒಂದು ಲೆಟರ್ ತೊಗೊಂಬರ್ಲಿಕ್ಕೆ ಹೇಳಿದರು. ಆ ವೈಯಕ್ತಿಕ ಲೆಟರ್ ಕೂಡ ನಾನು ತೊಗೊಂಬಂದಿದ್ದೇನೆ. ಇವತ್ತು ನಾನು ಹೋಗಲಿಕ್ಕೆ ಆಸಕ್ತನಾಗಿದ್ದೇನೆ ಕರೋನಾ ವಾರ್ಡಲ್ಲಿ. ಯಾಕಂದರೆ ಕರೋನಾ ವಾರ್ಡಲ್ಲಿ ಈಗಾಗಲೇ ಒಳ್ಳೆ ಆಕ್ಸಿಜನ್ ಕೂಡ ಒಳ್ಳೆ ವ್ಯವಸ್ಥೆ ಇದೆ, ಬೆಡ್ ಕೂಡ ಒಳ್ಳೆ ವ್ಯವಸ್ಥೆ ಇದೆ, ಯಾವುದೇ ರೀತಿಯ ಒಂದು ಎಲ್ಲ ರೀತಿಯ ವ್ಯವಸ್ಥೆ ಸರಿಯಾಗಿದೆ. ಆದರೆ ಅಲ್ಲಿ ಪೇಷಂಟ್ ಏನು ಹೇಳ್ತಾ ಇದ್ದಾರೆ, ತಮಗೆ ಊಟ ಮತ್ತು ನೀರು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಒಂದೇ ಬೇಡಿಕೆ ಆಗಿದೆ. ಯಾಕಂದರೆ ನನ್ನ ಯುವಕರಲ್ಲಿ ಅವ್ರ ತಂದೆ ತಾಯರಿದ್ದಾರೆ, ಅಲ್ಲಿ ಯುವಕರು ಕೂಡ ಅಡ್ಮಿಟ್ ಆಗಿದ್ದಾರೆ. ಅವ್ರು ಒಂದೇ ಸಮಸ್ಯೆ ಅಂದರೆ ನಮಗೆ ಒಂದು ನೀರು ಮತ್ತು ಊಟ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಆದರೆ ಈ ಕ್ಯಾಂಟೀನಲ್ಲಿ ಊಟ ಎಲ್ಲ ಸರಿಯಾಗಿ ಒಳಗೆ ಹೋಗ್ತಾ ಇದೆ, ಆದರೆ ಆದರೆ ಒಳಗಡೆ ಯಾರು ತೊಗೊಂಡು ಹೋಗ್ತಾ ಇಲ್ಲ ಕೊರೋನಾ ವಾರ್ಡಲ್ಲಿ. ಅದಕ್ಕಾಗಿ ನಾನು ಡೀನ್ ಹತ್ರ ಬೇಡ್ಕೊಂಡೆ, ಸರ್ ಊಟ ಅಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ, ಒಳಗಡೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಪ್ರಾಬ್ಲಮನ್ನು ಇವಾಗ ನೀವು ಸಾಲ್ವ್ ಒಂದೇ ಹೇಳ್ತಾ ಇದ್ದೇನೆ. ಕಾರವಾರ ಮೆಡಿಕಲ್ ಕಾಲೇಜ್ ಆಗಲಿಲ್ಲ ಅಂದರೆ ನಮ್ಮ ಜಿಲ್ಲೆ ಸಮಸ್ಯೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳ ಸಮಸ್ಯೆ ಆಗ್ತಿತ್ತು. ಯಾಕಂದರೆ ಇವತ್ತು ನೋಡಿ, ಈಗ ನಾವು ಮಣಿಪಾಲ್ ಹೋಗಬೇಕು, ಇಲ್ಲಾಂದರೆ ನಾವು ಮಂಗಳೂರು ಹಾಸ್ಪಿಟ್ಲಲ್ಲಿ ಹೋಗಬೇಕು, ನಮ್ಗೆ ಯಾರು ತೊಗೊಳ್ತಿದ್ರು, ಎಲ್ಲ ಬೆಡ್ ಎಲ್ಲ ಫುಲ್ ಆಗ್ತಿತ್ತು. ಇವತ್ತು ನಾವು ಮೆಡಿಕಲ್ ಕಾಲೇಜ್ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಇದಕ್ಕೆ ಮೂಲ ಕಾರಣಕ್ಕೆ ನಾನು ಇವತ್ತು ನೆನೆಸ್ಕೋಬೇಕು. ಅದರಲ್ಲಿ ಆಗುತ್ತೆ, ಈ ಮೆಡಿಕಲ್ ಕಾಲೇಜ್ ಇವತ್ತು ಆಗಲಿಲ್ಲ ಅಂದರೆ ಬಹಳಷ್ಟು ಸಮಸ್ಯೆ ನಮಗೆ ಉದ್ಭವ ಆಗ್ತಿತ್ತು, ನಮ್ಮ ಜನರಿಗೆ ಸಮಸ್ಯೆ ಆಗ್ತಿತ್ತು. ಯಾಕಂದರೆ ಈ ಕರೋನಾ ಮಹಾಮಾರಿದಿಂದ ಇಷ್ಟೆಲ್ಲ ಪೇಷಂಟ್ರು ಇವತ್ತು 700-800 ಜಿಲ್ಲೆಯಲ್ಲಿ 700-800 ಜನ ಇವತ್ತು ದಾಖಲೆ ಆಗ್ತಾ ಇದ್ದಾರೆ, ಇಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಸಪೋಸ್ ಈ ಮೆಡಿಕಲ್ ಕಾಲೇಜ್ ಇಲ್ಲ ಅಂದರೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಇದೇ ಒಂದು ಪ್ರಶ್ನೆ ಇವತ್ತು ನೇರಕ್ಕೆ ಆಗ್ತಾ ಇದೆ ನಮಗೆ. ಅದಕ್ಕಾಗಿ ನಾನು ಇವತ್ತು ಈ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಡೀನ್ ಅವರು, RMO ವೆಂಕಟೇಶ್ ಅವರು, ಡಾಕ್ಟರ್ ಶ್ರೀನಿವಾಸ್ ಅವರು, ಡಾಕ್ಟರ್ ಅಮಿತ್ ಕಾಮತ್ ಅವರು, ಅದೇ ರೀತಿ ಬಹಳಷ್ಟು ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ನರ್ಸ್ಗಳು ಕೂಡ ಪಾಪ PPE ಕಿಟ್ ಹಾಕೊಂಡು ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾನು ಒಂದೇ ಸಮಸ್ಯೆ ಏನಂದರೆ, ಅಲ್ಲಿ ರೋಗಿಗಳ ಒಂದೇ ಸಮಸ್ಯೆ ಅಂದರೆ ಸರಿಯಾಗಿ ತಮಗೆ ಊಟ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಅಂತ. ಸಂಬಂಧ ಇಲ್ವೇ? ಸಿಸ್ಟರಿಗೆ ಇರ್ಬೇಕದು. ಪೇಷಂಟ್ ಸರಿಯಾಗಿರ್ಬೇಕಂದ್ರೆ ಸಿಸ್ಟರಿಗೆ ಇರಬೇಕು, ಹೌದಾ ಇಲ್ಲ? ಹೌದಪ್ಪ, ನಮ್ಮ ಪೇಷಂಟ್ ಸಾಯ್ಲಿಕ್ಕೆ ಬಿದ್ದಿದೆ, ಅವ್ರಿಗೆ ಸರಿಯಾಗಬೇಕಂದ್ರೆ ಅವ್ರು ಇದು ಮಾಡ್ಕೊಳ್ಬೇಕು, ಪೇಷಂಟಿಗೆ ಕರೆಕ್ಟಾಗಿ ಊಟ ಕೊಡ್ಬೇಕು. ಬಂದದ್ದು ಪೇಷಂಟ್ ಅವರಷ್ಟಕ್ಕೆ ಅವರು ಮಾತಾಡ್ತಾ ಕೂತ್ಕೊಂಡ್ರೆ ಅವ್ರು ಡಿ ಗ್ರೂಪ್ನವ್ರು ಏನು ಮಾಡ್ತಾರೆ? ಈಗ ಮೊನ್ನೆ ಅದು ಹೊರಗಡೆ ಬಿದ್ದಿತ್ತಂತಲ್ಲ, ತತ್ತಿ ಬಿದ್ದು ಬಾಯಿ ಬಣ್ಣ ಚಿಲ್ಕಾಯಿ ಅಮಿತ್ ಕಾಮತ್ ಫೋಟೋ ಮಾಡ್ಬೇಕು तुम्ही डेली कमी 86, 88, 90 वरती देता आम्ही. आता तो राईस आणि की तसा राईस चपाती लोणचे ताती सेपरेट देतात. कोण खाता कोण खायना कोण तर दुसरी जातीचे ಅದಕ್ಕಾಗಿ ಇಷ್ಟೆಲ್ಲ ಸವಲತ್ತು ಇದೆ, ಆದ್ರೆ ಒಳಗಡೆ ಹೋಗುದಿಲ್ಲ, ಅದೇ ನಮಗೆ ಪ್ರಾಬ್ಲಮ್. आम्ही करत आमगेल मनुष्यत्वन करता तू खबर सांग. 26 वर्ष झाले हाव किचन पाहिजे. आजपर्यंत मागे कसले प्रॉब्लेम ना जेवणाचे टेस्टाबद्दल. आता आम्ही चिकन केलं की पहिले डायरेक्टर घडतात तो टेस्ट कर परोटा चिकन पहिले डायरेक्टर घडतात डेली केलतना ಒಟ್ಟು घरचे तो आता किती केल्यावर सगळं आम्ही सांगतो नाही. आजपर्यंत आमचं 1 वर्ष झाले अजूनही कंप्लेंट ना. अशाला जेवणाचे कोणाला कंप्लेंट ना, रुचीचे भीतर पाहुणा म्हणचे कंप्लेंट ते कामी होत नाही तिंगा. तुम्ही होत नाही कोणती जाकी म्हणून कोणाला मेला का जाकी आमच्यान तोच होऊन देता. ते मी तर सिस्टर लोकांनी रिस्क घेऊ का ते आमगेल पैसे म्हणायचं जेवण पावलं की ना तो उपवास असते जेवण आम्ही ते पळवचे तमगेल काम नाही, खाली औषध दिल्या झाले बरोबर जेवण बी नका त्याची बरोबर जेवण आज बेंगलोर तुम्ही किसान जेवण नाचताना आम्ही मोरला मारता पेशंट लोक चहा बी तशीच नाही. आमच्या आम्ही दांड देता चहा तिनाक ते थई मुलाक पण होता भीतर होत ना कि चालर ना ಡಿ ಗ್ರೂಪ್ನವರು ಅವ್ರ ಕೆಲಸದ ಮೇಲೆ ಇದ್ದಾರೆ, ಕಿಟ್ ಹಾಕೊಂಡು ಒಳಗಡೆ ಹೋದರೆ ಚಾ ಯಾರು ತಗೊಂಡು ಹೋಗೋರು म्हणता म्हणून ते केना दिवचे पडले ते मी किती आता डेथ चालू बाबा ते मी 1 तास थैत उरता डी ग्रुप तेंगेल बरोबर बाकी लोकांना मान उडवत होता. दिवचे काम कोणाला तर अशी लोकांना आहे की नाही चहा चहा बंदी म्हणून सांगला तरी ते मी घटमुट अशीला वरून देवता नाही मला उरले तिंग स्टॉक उरले चहा यार तो पडलेला म्हणून ते दिवचे आता नाही ते आम्ही हिंगच्या आम्ही सांगचे नाही ते मी करता तिला
बाकी चुटो बरें आसा मेडिकल कॉलेजात खरें एकच जेवण मेळना म्हणत मेळटा रे हांच्यान वयता तें हांव पळयलें न्ही आतां हांच्यान कितलें बरें तयार करता डेली वयता हांव की सांगून येयलें तुमकां अचानक केलो हांव सांगून येयलो ना तुमकां अचानक केलो तू डेली वयता तू केन्ना ते विचार डेली आमगे सेम टू सेम ताती चपाती रायस रायस लोणचें भाजी सांजेर भाजी रात्री ताती ना 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 सकाळी सांबार ಬೇರೆ ಸಪರೇಟ್ ಹೋಗುತ್ತೆ ಸಂಜೆ ಸಾಂಬಾರ್ ಲೋಣಚೆ ಭಾಜಿ ಇತ್ತು ಸಂಜೆ ನೋಡಿ ಎಷ್ಟು ಚಲೋ ಇದು ಆಗ್ತಾ ಇದೆ ಅಡುಗೆ ಎಲ್ಲ ಆಗ್ತಾ ಇದೆ जेवण राईस ताती भितर पावना म्हणटा तुमी इतलो पाप सांगता सुंदरकांत धरता तेच आमकां बेजार दिसता भितर पावना ಹೇಳಿ नाही आम्ही किती प्रॉब्लेम बऱ्या दिल ना ना किती म्हणल्यार एक आपलं असले ना कोण दिता केळे हे सांग पळय तांदूळ बी पळय हा ते पळय तू सांगशी कसलो तांदूळ दिता कोण म्हण पळय पळय सर बरें देव बरो करूं तुमकां